ಆಹಾರ ಸುರಕ್ಷತೆ ಕಾಯ್ದುಕೊಳ್ಳಲು ಪ್ರತಿ ಬಾರಿ ಅಧಿಕಾರಿಗಳು ರೈಡ್ ನಡೆಸುವುದು ಸಾಧ್ಯವಿಲ್ಲ. ಹೀಗಾಗಿ ತಾಲೂಕು ಮಟ್ಟದಲ್ಲಿ ವಾಚ್ ಟೀಮ್ಗಳನ್ನು ರಚಿಸುವ ಮೂಲಕ ಜನಜಾಗೃತಿಯನ್ನ ಮೂಡಿಸಲಾಗುತ್ತಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 60 ವರ್ಷ ಮೇಲ್ಪಟ್ಟವರು ಸೇರಿದಂತೆ ಸಾಮಾಜಿಕ ಕೆಲಸ ಮಾಡಲು ಆಸಕ್ತಿ ಇರುವವರನ್ನ ಈ ತಂಡಗಳಲ್ಲಿ ಸೇರಿಸಿ ಆರೋಗ್ಯ ಮತ್ತು ಆಹಾರ ಸುರಕ್ಷತೆಯ ಕುರಿತು ಜನಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡಲಾಗುವುದು. ಆಹಾರ ಪದಾರ್ಥಗಳ ಗುಣಮಟ್ಟ ಮತ್ತು ಸಕ್ಕರೆ ಪ್ರಮಾಣದ ವಿಚಾರದಲ್ಲೂ ಕೂಡ ಸೂಕ್ತವಾದ ನಿಯಮಗಳನ್ನು ರೂಪಿಸುವ ಅಗತ್ಯವಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರವು ಕೂಡ ಗಮನ ಹರಿಸಬೇಕು ಅಂತ ಹೇಳಿದ್ರು. ಇನ್ನು ಕೃತಕ ಪನ್ನೀರ್ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಸಸ್ಯಾಹಾರಿ ಆಹಾರದ ಬೇಡಿಕೆ ಹೆಚ್ಚಿರುವ ಕಡೆಗಳಲ್ಲಿ ಕೃತಕ ಪನ್ನೀರ್ ಬಳಕೆಯ ಬಗ್ಗೆ ದೂರುಗಳು ಬಂದಿದೆ. ರಾಜ್ಯದಲ್ಲಿ ಅದನ್ನ ನಿಷೇಧಿಸಲಾಗಿದೆ. ಕೃತಕ ಆಹಾರ ಪದಾರ್ಥಗಳ ವಿರುದ್ಧ ಕ್ರಮ ಮುಂದುವರಿಯಲಿದೆ. ಕೃತಕ ಬಣ್ಣವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಜಿನೋಮೋಟೋವನ್ನ ಕೂಡ ಸಂಪೂರ್ಣವಾಗಿ ನಿಷೇಧಿಸುವುದು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲದಿದ್ದರೂ ಕೂಡ ಅದರ ಬಳಕೆಯ ಬಗ್ಗೆ ನಿಯಮಾನುಸಾರ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು. ಗುಡ್ಕಾ ಹಾಗೂ ಪಾನ್ ಮಸಾಲದಲ್ಲಿ ನಿಕೋಟಿನ್ ಸೇರಿಸಿ ಮಾರಾಟ ಮಾಡುವ ಕಂಪನಿಗಳ ವಿರುದ್ಧವೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುವುದು. ವಿಮಾನಗಳಿಗೆ ಆಹಾರ ಹಾಗೂ ಇತರ ವಸ್ತುಗಳ ಸರಬರಾಜಿಗೆ ಸಂಬಂಧಿಸಿದಂತೆ ಸರಬರಾಜು ಕಂಪನಿಗಳೊಂದಿಗೆ ಚರ್ಚೆಯನ್ನ ಮಾಡಲಾಗುವುದು. ನಕಲಿ ಔಷಧ ಜಾಲದ ವಿರುದ್ಧ ಎಸ್ಐಟಿ ತನಿಖೆ ಮಾಡಲಾಗ್ತಾ ಇದೆ. ಹೋಟೆಲ್ಗಳು, ಔಷಧ ಮಳಿಗೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ 400ಕ್ಕೂ ಅಧಿಕ ದೂರುಗಳು ಬಂದಿವೆ ಅಂತ ಖಾದರ್ ಅವರು ಮಾಹಿತಿಯನ್ನು ನೀಡಿದರು. ರಾಜ್ಯ ಉದ್ದಗಲಕ್ಕೂ ಇವತ್ತು ಬೇರೆ ಬೇರೆ ಮೇಲಿಂದ ಹಿಡಿದು 5 ಸ್ಟಾರ್ ಹೋಟೆಲ್ನ ಹಿಡಿದು ತಳಮಟ್ಟದವರೆಗೂ ಕೂಡ ಇವತ್ತು ರೇಡು ನಾವು ಇವತ್ತು ಮಾಡಿದ್ದೇವೆ. ಅದರ ಅರ್ಥ ಇಡೀ ನಮ್ಮ ಇಲಾಖೆನೇ ಮಾಡಿಕೊಂಡು ಕೂತ್ಕೊಳ್ಬೇಕಂತ ಅರ್ಥ ಅಲ್ಲ. ನಮ್ಗೆ ಎಷ್ಟು ಮಾಡ್ಬೋದು ಈ 100 ಜನ ಇಟ್ಕೊಂಡು ಇದರಲ್ಲಿ. ಇದು ಜನಜಾಗೃತಿ ಮೂಡಿಸುವಂಥ ಕೆಲಸ. ಒಂದು ತಪ್ಪು ಮಾಡಿದವರು ನೀವು ತಪ್ಪು ಮಾಡ್ತಾ ಇದ್ದೀರಂತೆ ತೋರಿಸುವಂಥದ್ದು, ಕಾನೂನು ವ್ಯಾಪ್ತಿಯಲ್ಲಿ ಶಿಕ್ಷೆಗೊಳಿಸುವಂಥದ್ದು, ಮತ್ತು ಜನರಿಗೆ ಕೂಡ ಎಲ್ಲ ಕೂಡ ಸರಿ ಇಲ್ಲ, ನೀವು ಸ್ವಲ್ಪ ಆರೋಗ್ಯಪೂರ್ವಕ ಆಲೋಚನೆ ಮಾಡಿ ಊಟ ಮಾಡೋ ವ್ಯವಸ್ಥೆ ಕೂಡ ಬಹಳಷ್ಟು ಜಾಗೃತಿ ನೀವು ನೋಡಿಕೊಳ್ಳಿ ಅಂತೇಳಿ ಇದು ಎಚ್ಚರಿಕೆ ಕೊಡುವಂಥ ಕ್ರಮ ಇವತ್ತು ಆಗಿದೆ. ಜನಜಾಗೃತಿ ಮೂಡಿಸೋ ಕೆಲಸ ಇವತ್ತು ಆಗಬೇಕು. ಅದಕ್ಕೆ ಜನ ಇವತ್ತು ಸ್ವಯಂ ಪ್ರೇರಿತವಾಗಿತ್ತು ಮುಂದೆ ಬರಬೇಕು. ಅದಕ್ಕಾಗಿ ನಾವು ಇವತ್ತು ಬಾರ್ ಕೋಡ್ ಸಿಸ್ಟಮ್ ಇವತ್ತು ಮಾಡಿದ್ದೇವೆ. QR ಕೋಡ್ ಎಲ್ಲ QR ಕೋಡ್ ಹೋಟೆಲ್ ಮುಂದೆ, ಫಾರ್ಮಸಿ ಮುಂದೆ, ಪಬ್ಲಿಕ್ ಪ್ಲೇಸ್ನಲ್ಲಿ, ತಮ್ಮ ಮೊಬೈಲ್ನಲ್ಲಿ ಎಲ್ಲ ಕೂಡ ಇವತ್ತು QR ಕೋಡ್ ಇರ್ತದೆ. ಆ QR ಕೋಡ್ ಪ್ರಕಾರ ನೀವಲ್ಲಿ ಹೋಗಿ ನಿಮಗೇನೋ ಸಂಶಯ ಬರ್ತದ ತಕ್ಷಣ ಅದನ್ನು QR ಕೋಡಿಗೆ ಸ್ಕ್ಯಾನ್ ಮಾಡಿ ನೀವು ಕಳಿಸಿದರೆ ಫುಡ್ ಐಟಮ್ ಮತ್ತು ಫುಡ್ ಸೇಫ್ಟಿಗೆ ಬರ್ತದೆ. ಡ್ರಗ್ ಶಾಪ್ ಸಂಬಂಧಿಸಿದ ಡ್ರಗ್ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ಆ ಅಧಿಕಾರಿ ತಕ್ಷಣ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ರಿಪೋರ್ಟ್ ಹಾಕುವಂಥ ಕೆಲಸ ಮಾಡ್ತಾರೆ. ಒಂದು ಕಡೆ ನಾವು ಜನ ಇಲ್ಲ ಅಂತೇಳಿ ರೇಡ್ ಗಿಡ್ ಮಾಡೋದಿಲ್ಲ, ವ್ಯವಸ್ಥೆ ಮಾಡೋದಿಲ್ಲ. ಇಲ್ಲಿ ಮಾಡೋದಿಲ್ಲ ಅಂತೇಳಿ ಇಲ್ಲಿ ಜನ ಕೂಡ ಕೊಡೋದಿಲ್ಲ. ಎಷ್ಟು ಜನ ಇವತ್ತು ಇದ್ದಾರೆ? 100 ಜನ 1000 ಜನ ಕೆಪಾಸಿಟಿ ಕೆಲಸ ಮಾಡಿಕೊಂಡು ತೋರಿಸಿಕೊಟ್ರೆ ಆವಾಗ ಒಂದು 200 ಜನ ಇಲ್ಲಿಗೆ ಸಿಗ್ತಾರೆ. ಆ ಕೆಲಸ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಪ್ರತಿಯೊಂದು ಮನೆ ಕೂಡ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. QR ಕೋಡ್ ಮಾಡಿ ಬಾರ್ ಕೋಡ್ ಮಾಡಿದೆ ಯಾಕೆ ಅಂತ ಹೇಳಿದರೆ ಆವಾಗ ಸ್ಪೆಸಿಫಿಕ್ ಆಗಿ ನಮಗೆ ಇವತ್ತು ಮಾಹಿತಿ ಬರ್ತದೆ. ಆಗ ಅಲ್ಲಿ ಸ್ಪೆಸಿಫಿಕ್ ಆಗಿ ಇವತ್ತು ನಮಗೆ ಹೋಗ್ಲಿಕ್ಕೆ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು 2-3 ದಿವಸದಲ್ಲಿ 400ಕ್ಕಿಂತ ಅಧಿಕ ಕಂಪ್ಲೇಂಟ್ ಇವತ್ತು ಬಂದಿದೆ. ಇಲ್ಲಿಗೆ ಬಂದು ಹಿಮಾಚಲಿಂದ ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಏನು ಬರ್ತದೆ, ಲಾಜಿಸ್ಟಿಕ್ಸ್ ಅವ್ರು ಕೂಡ ಕಾರಣಕರ್ತರು, ಅವ್ರಿಗೆ ಗೊತ್ತಿದೆಯಲ್ಲ. ಇಲ್ಲಿ ಬಂದ ನಂತರ ಇಲ್ಲಿ ಕೆಲಸ ಮಾಡೋರು ಯಾರು, ಮತ್ತು ಇಲ್ಲಿಂದ ಯಾವುದೆಲ್ಲ ಫಾರ್ಮಸಿಗೆ ಹೋಗ್ತದೆ, ಯಾವೆಲ್ಲ ಆಸ್ಪತ್ರೆಗೆ ಹೋಗ್ತದೆ, ಅದು ನೇರವಾಗಿ ಅವರು ಬಂದು ತಗೊಂಡು ಹೋಗ್ತಾರ, ಅಲ್ಲಿ ಅದಕ್ಕೊಬ್ಬನು ಮಿಡಲ್ ಮ್ಯಾನ್ ಏಜೆಂಟ್ ಇದ್ದಾನ, ಇಲ್ಲಿಂದ ತಗೊಂಡೋಗಿ ಅವರು ವಿತರಣೆ ಮಾಡುವವರು, ಇದೆಲ್ಲವೂ ಕೂಡ ಇವತ್ತು SITಯಲ್ಲಿ ತನಿಖೆ ಆಗ್ತದೆ. ಇದರ ಬೇರೆ ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೇವೆ ನೋಡಿ. ಅದಕ್ಕಾಗಿ ನಾನು ಬಂದ ತಕ್ಷಣ ಫಸ್ಟ್ ನಾವು ರೇಡ್ ಮೇಲೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೆ ಜನೌಷಧಿ ಕೇಂದ್ರವನ್ನು. ಒಂದು ಜನೌಷಧಿ ಕೇಂದ್ರ, ಅದು ಇಡೀ ದೇಶಕ್ಕೆ ಮತ್ತು ರಾಜ್ಯದಲ್ಲಿ ಒಂದು ಶಾಪ್ಗಳು. ಇವರಿಗೆ ಬೇಕಾಗುವ ಔಷಧವನ್ನು ಇವರು ಟೆಂಡರ್ ಮುಖಾಂತರ ತಗೊಳ್ತಾರೆ. ಯಾರು ಎಲ್ಲವನ್ನು ಹಾಕ್ತಾರೆ ಅವ್ರಿಗೆ ಕೊಡ್ತಾರೆ. ಕ್ವಾಲಿಟಿ ಇಲ್ಲದವರು ಬಂದು ಎಲ್ಲವನ್ನು ಹಾಕ್ತಾರೆ. ಈ ಒಂದು ನಕಲಿ ವ್ಯಾಪಕ ಜಾಲ ಇದರಲ್ಲಿ ಇಲ್ಲಿಯ ತನಕ ಅದು ಯಾವುದು ಎಲ್ಲಿ ಹೋಗಿದೆ, ಯಾವುದು ಏನು ಗಮನಕ್ಕೆ ಬರಲಿಲ್ಲ. ಇದು ಕೂಡ ಗಮನಕ್ಕೆ ಬರಲಿಲ್ಲ. ಜನೌಷಧಿ ಕೇಂದ್ರಕ್ಕೆ ಹೋದರೂ ಕೂಡ ಗಮನಕ್ಕೆ ಬರಲಿಲ್ಲ. ಹೋಗಿದೆಯಲ್ಲ ನಮ್ಗೆ ಗೊತ್ತೂ ಇಲ್ಲ. ಅದು ಮತ್ತೆ ಗೊತ್ತಾಗುವಂಥದ್ದು ಇದಕ್ಕೆ. ಆದರೆ ಪ್ರಾಬ್ಲಮ್ ನೀವು ಕೇಳಿದ್ದಕ್ಕೆ ನಾನು ಹೇಳಿದ್ದು ಜನೌಷಧಿಯ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ಅದು ಅವರನ್ನು ಒಬ್ಬ ದೂರಿ ಕೂಡ ಸುಖ ಇಲ್ಲ. ಅವರು ಬಾಡಿಗೆ ಅಂಗಡಿ ತೆಗೆದು ಒಬ್ಬ ಜನ ಇಟ್ಟು ಇವರನ್ನು ನಂಬಿಕೊಂಡು ಇವರು ವಹಿಸಿದವರು
ಅದಕ್ಕೆ ಈಗ ಸರಿಯಾಗಿ ಔಷಧ ಕೊಡದಿದ್ದರೆ ಅವನೇನು ಮಾಡಬೇಕು? ಅವನು ಇದೇ ಮಾಡ್ತಾನೆ. ಜನೌಷಧ ತನಿಖೆ ಅಲ್ಲ, ಜನೌಷಧಿ ಎಲ್ಲ ರಾಜ್ಯದ ಎಲ್ಲ ಜನೌಷಧಿಯನ್ನು ಕೂಡ ನಮ್ಮ ಇಲಾಖೆಯವರು ಹೋಗಿ, ಯಾಕೆ ಅದಕ್ಕೆ ಪರ್ಮಿಷನ್ ಕೊಡೋದು ನಾವು ಹೋಗಿ ಅದಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಿ ಸ್ಪಷ್ಟವಾದ ನಮ್ಮ ಹತ್ರ ಎಲ್ಲ ರಿಪೋರ್ಟ್ ಇದೆ. ಅದಕ್ಕಾಗಿ ನಾವು ಹೇಳಿದ್ದೇವೆ, ಜನರಿಗೆ ಮೋಸ ಮಾಡಲಿಕ್ಕೆ ಹೋಗಬೇಡಿ.